ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಈ ಭಾಗದ ಸರ್ವ ಜನರ ಒಂದು ಹಾರೈಕೆಯಂತೆ ಇವತ್ತು ನಮ್ಮ ಈ ಎರಡು ಗ್ರಾಮಗಳಲ್ಲಿ ಹೆಚ್ಚು ಕಮ್ಮಿ 4.99 ಕೋಟಿ ರೂಪಾಯಿಯಷ್ಟು ಅನುದಾನದ ಕಾಮಗಾರಿಗೆ ಶಿಲಾನ್ಯಾಸ ಮಾಡಲಿದ್ದಾರೆ ನಮ್ಮ ಅಶೋಕ್ ರೈ ಅವರು. ಈ ಕಾರ್ಯಕ್ರಮಕ್ಕೆ ನಾವು ಈ ಭಾಗದ ಎಲ್ಲರನ್ನು ಬರಬೇಕು, ಫಲಾನುಭವಿಗಳು ಬರಬೇಕು. ಇನ್ನು ಮುಂದೆ ನಮಗೆ ಹಲವಾರು ಕಾಮಗಾರಿಗಳು ಆಗಬೇಕು. ಅದಕ್ಕಾಗಿ ನಾವು ಶಾಸಕರಿಗೆ ಮನವಿ ಕೊಟ್ಟು ಅವರ ಅಭಿವೃದ್ಧಿಯ ಪಥದಲ್ಲಿ ನಾವು ಅವರ ಹಿಂದೆ ಹೆಜ್ಜೆ ಹಾಕಬೇಕಂತ ದೃಷ್ಟಿಯಿಂದ ಈ ಶಿಲಾನ್ಯಾಸದ ಕಾಮಗಾರಿಯ ಸಭೆ, ಇದು ಬರೀ ಶಿಲಾನ್ಯಾಸದ ಕಾಮಗಾರಿಯ ಸಭೆ ಅಲ್ಲ, ಇದು ಅಶೋಕ್ ರೈ ಅವರಿಗೆ ಮುಂದಿನ ದಿನಗಳಲ್ಲಿ ಈ ಇರ್ದಬೆಟ್ಟಂಪಾಡಿ ಪರಿಸರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಬಲ ಕೊಡುವ ಒಂದು ಶಕ್ತಿ ಅಂತ ನಾನು ನಂಬಿರ್ತೇನೆ. ಆ ರೀತಿಯಾಗಿ ಇವತ್ತು ನಾವು ಈ ಸಭೆ ನಡೆಸಿದ್ದೇವೆ. ಇದಕ್ಕೆ ನಮ್ಮ ಹಿರಿಯರಾದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ MB ವಿಶ್ವನಾಥ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಇರ್ದಬೆಟ್ಟಂಪಾಡಿ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಬೂಬಕ್ಕರ್ ಕೊರಂಗಿಲ ಇವರು ಶಾಲು ಹಾಕಿ ಗೌರವಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಒಂದು ಕಾಲದಲ್ಲಿ ಪಕ್ಷ ಹಾಗೂ ಜನರ ಕಷ್ಟಗಳಿಗೆ ತನ್ನ ಜೀವನವನ್ನು ಸವಿಸಿದ ಒಬ್ಬ ಹಿರಿಯ ಜೀವಿ ಅಂತ ಹೇಳಬಹುದು. ಬಹಳಷ್ಟು ಜನರಿಗೆ ಉಪಕಾರವನ್ನು ಮಾಡುತ್ತಾ ನಡೆದುಕೊಂಡೇ ಹೋಗಿ ಸರಳ ಜೀವನದಲ್ಲಿ ಯುವಕರಿಗೆ ಆದರ್ಶವಾಗಿರುವ ನಮ್ಮ ಹಿರಿಯರಾದ ರಂಗಯ್ಯ ಕಟ್ಟೆ ದೇವಪ್ಪಗೌಡರು ಇದ್ದಾರೆ. ಅವರನ್ನು ಈ ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಹಿರಿಯರಾದಂತಹ ನಾರಾಯಣ ಕೆಲ್ಲಾಡಿ ಅವರು ಬಹಳ ಆತ್ಮೀಯತೆಯಿಂದ ಬಂದಿದ್ದಾರೆ. ಅವರು ಶಾಲಾತ್ಮಕವಾಗಿ ಕೇಳ್ಕೊಳ್ತಾರೆ. ತೊಂದರೆ ಇಲ್ಲ. ಬಹಳಷ್ಟು ಒತ್ತು ನೀಡಿ ಸಾಧಾರಣ ಅರಂತನಡ್ಕ ಉಪ್ಪಳಿಗೆ ಭಾಗದಲ್ಲಿ ಒಂದು ಉತ್ತಮವಾದ ಕೆಲಸ ನೀಡಿ ಉತ್ತಮ ಕೃಷಿಕರಾಗಿ ಇರ್ದಬೆಟ್ಟಂಪಾಡಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿ ಹಲವು ಸಮಾಜ ಸೇವೆಗಳಲ್ಲಿ ತೊಡಗಿ ಈಗ ನಮ್ಮೊಟ್ಟಿಗೆ ನಮ್ಮನ್ನು ಹರಸಲಿಕ್ಕೆ ಬಂದವರು ನಮ್ಮ ಹಿರಿಯರಾದ ಬಾಳಿಯೊಟ್ಟು ಗುತ್ತು ಬಾಳಪ್ಪರಯ್ಯವರಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ವಿಷ್ಣುಮೂರ್ತಿ ದೇವಸ್ಥಾನದ ಮತ್ತೇಶ್ವರಾಗಿರುವಂತಹ ಟ್ರಸ್ಟಿ ನಾಗರಾಜ್ ಭಟ್ ಅವರು ಅವರನ್ನು ಶಾಲೆ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತೀನಿ. ಹಾಗೆ ಈಗ ನಿವೃತ್ತಿ ಜೀವನ ಹೊಂದಿದ್ರು ಪ್ರವೃತ್ತಿಯಲ್ಲಿದ್ದು ಯಾರಾದರೂ ಏನಾದರೂ ಸರ್ಕಾರದ ಮಟ್ಟದ ಸೇವೆಗಳಿಗೆ ಸಹಾಯ ಬೇಕು ಅಥವಾ ಈ ಭಾಗದ ಅನೇಕ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟವರಂತಲೇ ಹೇಳ್ಬೋದು. ನಮ್ಮ ಹಿರಿಯರಾದ ಕೋನಡ್ಕ ಪರಮೇಶ್ವರ ಭಟ್ರು, KP ಭಟ್ರು ಅಂತ ಪ್ರಖ್ಯಾತರಾದವರು, ಮಾಜಿ ಮಂಡಲ ಪ್ರಧಾನರು, ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮೊಯ್ದುಗುಂಡಿ ನಮ್ಮ ಪಂಚಾಯತ್ ಸದಸ್ಯರು ಈ ಪರಿಸರದ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಿರುವ ಮೊಯ್ದುಗುಂಡಿ ಅವರು ಶಾಲ್ ಹಾಕಿ ಗೌರವಿಸಬೇಕು. ಹಾಗೂ ಹಲವು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ನಮ್ಮ ಐತಪ್ಪ ಪೇರಲ್ದಳ್ಕ
ನಮ್ಮ ಸಭೆಯಲ್ಲಿ ಇದ್ದಾರೆ. ಅವರನ್ನು ನಾನು ಇರ್ದ ಬೆಟ್ಟಂಬಾಡಿ ಗ್ರಾಮೀಣ ವಲಯ ಕಾಂಗ್ರೆಸ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ. ಅವರಿಗೆ ಶಿವಪ್ರಸಾದ್ ರೈ ಚೆಲ್ಲಿಯಡ್ಕ ಇವರು ಒಂದು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸರ್ಕಾರಿ ಹುದ್ದೆಯಲ್ಲಿದ್ದು ಈಗ ನಿವೃತ್ತಿ ಬಳಿಕ ಸಮಾಜ ಸೇವೆಗೆ ಒಂದು ಅವಕಾಶಕ್ಕಾಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ ನಮ್ಮ ಎಸ್ಟಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷರಾದ ಮಾಲಿಂಗ ನಾಯ್ಕರವರು. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಮೀರ್ ಕುಮ್ಮೆಮಾರ್ ಇವರು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಪಕ್ಷಕ್ಕೆ ಆಸ್ತಿ, ಯುವಕರಿಗೆ ಸ್ಫೂರ್ತಿ ಯಾರೆಂದ್ರೆ ಅದು ನಮ್ಮ ಶ್ರೀ ಪ್ರಸಾದ್ ಪಾಣಾಜೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿದ್ದಿಕರ್ ಅವರು ಅವರಿಗೆ ಗೌರವಾರ್ಪಣೆ ಮಾಡಬೇಕು. ಶ್ರೀ ಪ್ರಸಾದ್ ಪಾಣಾಜೆ ಅವರಿಗೆ ನಾವೆಷ್ಟು ಸಮಾಜ ಸೇವೆ ಮಾಡಿದರೂ ಅದರಲ್ಲಿ ಕೆಲವೊಂದು ನ್ಯೂನ್ಯತೆಗಳು, ಅಪವಾದಗಳು ಬರುವುದು ಸಾಮಾನ್ಯ. ಈಗಿನ ಸ್ಮಾರ್ಟ್ ಫೋನ್ ಯುಗದಲ್ಲಂತೂ ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಹೆಸರು ಬರುವಂತಾಗಿದೆ. ಇಂಥ ಸಮಯದಲ್ಲಿ ಪಕ್ಷವನ್ನು ಸಮರ್ಥವಾಗಿ ಸಮರ್ಥಿಸುತ್ತಾ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರುವ ನಮ್ಮ ಸಾಮಾಜಿಕ ಜಾಲತಾಣದ ಸಿದ್ದಿಕ್ ಕುಂಬ್ರಾ ಇವರಿದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೃಷ್ಣಪ್ಪರವರು ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ಕಾರ್ಯಕ್ರಮದಲ್ಲಿ ನಾವೊಂದು ಮಾತನ್ನು ಹೇಳಲೇಬೇಕು. ಅಶೋಕ್ ರೈ ಅಂದ್ರೆ ಅವರು ಬರೀ ಅನುದಾನದ ಶಾಸಕರಲ್ಲ, ಅಭಿವೃದ್ಧಿಯ ಶಾಸಕ ಅಂತ ಹೇಳಬೇಕು. ನಾವು ಅವರು ಚುನಾವಣೆಗೆ ಮೊದಲೇ ನಾವೊಂದು ಅವರಲ್ಲಿ ಒಂದು ಕೋರಿಕೆಯನ್ನು ಕೊಟ್ಟಿದ್ದೆವು. ಏನಂದ್ರೆ ಈ ಇರ್ದೆ ಬೆಟ್ಟಂಬಾಡಿ ಪರಿಸರದ ಕೇಂದ್ರ ಈ ರೆಂಜಾದಲ್ಲಿ ಒಂದು ಸುಸಜ್ಜಿತವಾದ ಆಟೋ ಸ್ಟ್ಯಾಂಡ್ ಬೇಕಂತ. ಆಗ ಅವರು ಹೇಳಿದ್ರು, ಚುನಾವಣೆಯಲ್ಲಿ ಸೋಲ ಗೆಲ್ಲುವ ನನ್ನ ಕೈಯಿಂದಾದ್ರೂ ಇದನ್ನು ಮಾಡಿಕೊಡ್ತೇನೆ ಎಂದ ಆ ಒಂದು ವಿಶ್ವಾಸದ ಮಾತನ್ನು ಅವರು ಕೊಟ್ಟಿದ್ದಾರೆ. ನಾನು ಅವರನ್ನು ಮತ್ತೆ ಚುನಾವಣೆ ಕಳೆದು ಇಲ್ಲಿ ಬಂದಾಗ ನಾವು ಕೇಳಿದ್ದೇನೆಂದ್ರೆ, ಈ ಭಾಗಕ್ಕೆ ಬೇಕಾದ್ದು ನಮ್ಮ ಶ್ರಮಿಕ ವರ್ಗದ ಅನೇಕ ರಿಕ್ಷಾ ಚಾಲಕ ಮಾಲಕರಿದ್ದಾರೆ, ಅವರಿಗೆ ಒಂದು ತಂಗುದಾಣವನ್ನು ನಿಮ್ಮ ನೇತೃತ್ವದಲ್ಲಿ ಆಗ್ಲೇಬೇಕು. ಇದು ಇಂದು ನಿನ್ನೆಯ ಬೇಡಿಕೆಯಲ್ಲ, ಇದು 10-15 ವರ್ಷಗಳ ಬೇಡಿಕೆ. ಇದು ಈಡೇರಲಿಲ್ಲ. ಇದರಲ್ಲಿ ನಿಮ್ಮನ್ನು ತೆಗಳುವವರು ಇರಬಹುದು, ನಿಮ್ಮನ್ನು ಹೊಗಳುವವರು ಇರಬಹುದು, ಆದರೆ ಅದನ್ನು ಯಾವುದನ್ನು ನೋಡದೆ ಇವರಿಗೆ ಒಂದು ರಿಕ್ಷಾ ತಂಗುದಾಣವನ್ನು ಮಾಡಿಕೊಡ್ಬೇಕಂತ ಹೇಳಿದಾಗ 10-15 ವರ್ಷಗಳ ಬೇಡಿಕೆಯನ್ನು 10 ತಿಂಗಳಲ್ಲಿ ಈಡೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಷ್ಟೆಷ್ಟು ಕೃತಜ್ಞತೆಗಳು ಅರ್ಪಿಸಿದರು ಸಾಲದು. ಹಾಗೆ ದಶಕಗಳ ಕನಸು ಸಾಧಾರಣ ಕೆಪಿ ಭಟ್ರು ಮಂಡಲ ಪ್ರಧಾನರಾಗಿರುವಾಗಲೇ ಶುರುವಾಗಿದೆ. ಚೆಲ್ಲಡ್ಕದ ಮುಳುಗು ಸೇತುವೆಗೆ ಒಂದು ಮುಕ್ತಿ ಕೊಡಬೇಕು. ಯಾಕೆಂದ್ರೆ ಅದು ಅಲ್ಲಿ ಒಂದು ಪ್ರಾಣಹಾನಿಗಳು ಸಂಭವಿಸಿದೆ, 2-3 ಜನ ತೀರಿ ಹೋಗಿದ್ದಾರೆ, ಅಪಘಾತಗಳು ಸಂಭವಿಸಿದೆ, ಕುಸಿದು ಬೀಳುವಂತಹ ಪರಿಸ್ಥಿತಿ ಇದೆ. ಇದನ್ನೊಂದು ಸರಿಪಡಿಸಿಕೊಡಿ, ಇದಕ್ಕೆ ಒಂದು ಉತ್ತಮವಾದ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಕೇಳಿಕೊಳ್ಳುವಾಗ ನಾವು ಮನವಿಗಳ ಪತ್ರಗಳನ್ನು ಭರಪೂರ್ವವಾಗಿ ಕೊಟ್ಟರು. ಅದು ಕಸದ ಬುಟ್ಟಿಗೆ ಹೋಗಿದೆ ಹೊರತು ಕಾರ್ಯರೂಪಕ್ಕೆ ಬಂದಿರೋದು ಒಂದು ದುರದೃಷ್ಟವಾಗಿದೆ. ಆದರೆ ನಮ್ಮ ಕೃಷ್ಣ ಪ್ರಸಾದ್ ಆಳ್ವ ಮತ್ತು ನಾನು ಅವತ್ತು ಇಲ್ಲಿ ಬರುವಾಗ ಅಶೋಕ್ ರೈ ಅವರು ಈ ಕಡೆಗೆ ಬಂದಿದ್ರು. ಅವರನ್ನು ಕರೆದುಕೊಂಡು ಅದೇ ಸೇತುವೆಯನ್ನು ತೋರಿಸಿದಾಗ ಅವರು ಹೇಳಿದ್ರು, ಇನ್ನು ಈ ಸೇತುವೆಗೆ ಮುಕ್ತಿ ಕೊಡುವ ಕೆಲಸ ನನ್ನಿಂದ ಆಗೇ ಆಗುತ್ತೆ ಎಂಬ ಒಂದು ಅಚಲವಾದ ವಿಶ್ವಾಸದ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ 5 ದಶಕಗಳ ಕನಸು 10 ತಿಂಗಳಲ್ಲಿ ಈಡೇರಿದೆ. ಅದು ಈ ಅಶೋಕ್ ರೈ ಅವರ ಒಂದು ಕರ್ತವ್ಯ ಪ್ರಜ್ಞೆಗೆ ಅವರಿಗೆ ಇರುವ ಆ ಒಂದು ಕೆಲಸದ ಹುರುಪು, ಉತ್ಸಾಹಕ್ಕೆ ಒಂದು ಉದಾಹರಣೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತೇನೆ. ಅವರಿಗೆ ಆ ಒಂದು ಕೆಲಸವನ್ನು ಮಾಡಿದಕ್ಕೆ, ಯಾಕೆಂದ್ರೆ ಬೆಟ್ಟಂಬಾಡಿ ಅಂದ್ರೆ ಒಂದು ಗ್ರಾಮ ಅಲ್ಲ, ಅದು ಹಲವು ಗ್ರಾಮಗಳ ಕೊಂಡಿ. ಈ ಕಡೆಯಿಂದ ಹೋದ್ರೆ ಇರ್ದೆ, ಬಲ್ನಾಡು, ಆ ಕಡೆಯಿಂದ ಬಂದ್ರೆ ಆರ್ಯಾಪು, ಒಳಮುಗುರು, ಈ ಕಡೆಯಿಂದ ನಿಡ್ಪಳ್ಳಿ, ಸುಳ್ಯಪದವು, ಈ ಕಡೆಯಿಂದ ಪಾಣಾಜ, ಹಲವು ಗ್ರಾಮಗಳ ಕೇಂದ್ರ ಇದು ಬೆಟ್ಟಂಬಾಡಿ. ಇಲ್ಲಿ ಅವರು ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು. ಯಾಕೆಂದ್ರೆ ಅದೊಂದು ಸಂಪರ್ಕದ ಕೇಂದ್ರವಾಗಬೇಕು, ಒಂದು ಅಭಿವೃದ್ಧಿ ಪಥದಲ್ಲಿ
ಪೆಟ್ಟಂಬಾಡಿ ಮುಂದುವರಿಬೇಕೆಂಬ ಹೇಳುವಾಗ ಇಲ್ಲಿಗೆ ಏನು ಬೇಕು ಅಂತ ಕೇಳಿದಾಗ ನಮ್ಮ ರಸ್ತೆಗಳ ದುರವಸ್ಥೆಗಳನ್ನು ನೋಡಿದೆವು. ಆಗ ರಸ್ತೆಗಳಿಗೆ ಇವತ್ತು ಕಾಯಕಲ್ಪ ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹೊಸ ರಸ್ತೆಗಳಿಗೆ ಇವತ್ತು 1.30 ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಚೆಲ್ಲೆಡ್ಕ ಸೇತುವೆ ಎಂಬುದು ಇದು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ವಿಷಯವಾಗಿದೆ. ಯಾಕಂದ್ರೆ ಇದು ನನ್ನ ಪಟ್ಟಾಲ್ಯಾಂಡ್ ಅಲ್ಲಿ ಹೋಗ್ತದೆ. ನಾನು ಅದರಲ್ಲಿ ಕೇಳ್ತಾ ಇದ್ದೇನೆ, ಅದರಲ್ಲಿ ಬಹಳಷ್ಟು ಉತ್ತಮವಾದ ಕೆಲಸ ಆಗಬೇಕು ಅಂತ ನಾನು ಯಾವಾಗಲೂ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ನನ್ನದೇ ತೋಟ ಮತ್ತು ನನ್ನ ಮಮತಕ್ಕನವರದ್ದು ತೋಟ ಇದೆ ಎದುರುಗಡೆ. ಹಾಗೆ ನಮ್ಮ ಚೆಲ್ಲೆಡ್ಕದಲ್ಲಿ ಈ ಹಿಂದೆ ಒಂದು ಎಲ್ಲಿಯೋ ಬಂದೊಬ್ಬ ಕಾಂಟ್ರಾಕ್ಟರ್ ಒಂದು ಕೆಲಸ ಮಾಡಿ ಹೋಗಿ ಅಲ್ಲಿ ಅವರಿಗೆ ತುಂಬಾ ನಷ್ಟ ಆಗಿದೆ. ಆ ರೀತಿ ಆಗದೆ ಅವರು ಸಹ ಹೇಳಿದ್ದಾರೆ, ನಮ್ಮ ಸ್ಥಳೀಯರೇ ಮಾಡ್ಲಿ, ಅವರು ಆಲಿಕುಂಜವರೇ ಮಾಡ್ತಾರೆ, ನಿಮ್ಗೆ ಬೇಕಾದಾಗೆ ಮಾಡಿ ಕೊಡ್ತಾರೆ ಎಂಬ ವಿಶ್ವಾಸವನ್ನು ನಮ್ಗೆ ಹೇಳಿದ್ದಾರೆ. ಅದು ಆ ವಿಶ್ವಾಸ ಕಾಂಟ್ರಾಕ್ಟರ್ರಲ್ಲಿ ಇದೆ, ಹಾಗೆ ನಮ್ಮ ಇಂಜಿನಿಯರ್ ಅವರಲ್ಲಿ ಇದೆ. ಅದನ್ನು ಖಂಡಿತವಾಗಿ ನೆರವೇರಿಸ್ತಾರೆ. ಹಾಗೆ ಇನ್ನು ಅನೇಕ ನಮ್ಮ ಬೇಡಿಕೆಗಳು ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನೆರವೇರಿಸಿ ಕೊಡ್ತಾರೆ ಅಂತ ಹೇಳುತ್ತಾ ನಾನು ನಮ್ಮ ಅಶೋಕ್ ಕುಮಾರ್ ಅವರಿಗೆ ನಮ್ಮ ಇರ್ದಬೆಟ್ಟಂಬಾಡಿ ಗ್ರಾಮಸ್ಥರ ಪರವಾಗಿ, ಯಾಕಂದ್ರೆ 5 ಕೋಟಿ ಅನುದಾನವನ್ನು ಕೇವಲ 8 ತಿಂಗಳಲ್ಲಿ ನಮಗೆ ದೊರಕಿಸಿಕೊಟ್ಟಂತ ಮಾನ್ಯ ಶಾಸಕರು ಶ್ರೀಮಾನ್ ಅಶೋಕ್ ಕುಮಾರ್ ಅವರಿಗೆ ನಮ್ಮ ಇರ್ದಬೆಟ್ಟಂಬಾಡಿ ಗ್ರಾಮದ ವತಿಯಿಂದ ಒಂದು ಅಭಿನಂದನೆ ನಡೆಯಲಿದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಒಂದು ಅಭಿನಂದನೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಮತ್ತಷ್ಟು ಅವರಿಗೆ ಸನ್ಮಾನ ಅಲ್ಲ, ನಮ್ಮ ಅಭಿನಂದನೆ. ಇನ್ನಷ್ಟು ಅಭಿವೃದ್ಧಿಗಳು ಅವರ ಕೈಯಿಂದ ಅವರಿಗೆ ಆಗಲಿ, ಇನ್ನಷ್ಟು ಅಭಿವೃದ್ಧಿಗಳು ನಮ್ಮವರಿಗೆ ಅವರಿಂದ ದೊರಕಲಿ ಎನ್ನುವ ಮಾತಿನೊಂದಿಗೆ ಇವತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ, ಎಲ್ಲ ಇರ್ದಬೆಟ್ಟಂಬಾಡಿ ಪರಿಸರದ ಎಲ್ಲ ಗ್ರಾಮಸ್ಥರ ಪರವಾಗಿ ನಮಗೆ ಅವರು ಅನುದಾನವನ್ನು ದೊರಕಿಸಿಕೊಟ್ಟಕ್ಕಾಗಿ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಇನ್ನೊಂದು ವಿಷಯ ನಾನು ಹೇಳಲೇಬೇಕು. 60% ರಾಜ್ಯ ಸರ್ಕಾರ ಹಾಗೂ 30 ಕೇಂದ್ರ ಸರ್ಕಾರ, 10% ರೈತರ ಸಹಾಯದಿಂದ ನಡೆಯುವ ಕೇಂದ್ರ ಫಸಲ್ ಬಿಮೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ರೈತರಿಗೆ 5 ಲಕ್ಷದವರೆಗಿನ ಶೂನ್ಯ ಬಡ್ಡಿ ಹಾಗೂ 15 ಫಲ ತುಂಬುವಂತ ಕೆಲಸ ಅದು ನಮ್ಮ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರದ ಒಂದು ದೊಡ್ಡ ಪಂಚ ಗ್ಯಾರಂಟಿಗಳ ಒಂದು ದೊಡ್ಡ ಸಮಾವೇಶ ಮಾಡಿ ಇವತ್ತು ಮಹಿಳೆಯರಿಗೆ ಬಲ ತುಂಬುವಂತ ಕೆಲಸವನ್ನು ಅಶೋಕ್ ರೈ ಅವರು ಪುತ್ತೂರಿನಲ್ಲಿ ನಿನ್ನೆ ನೆರವೇರಿಸಿದ್ದಾರೆ. ಅದರಲ್ಲಿ ನಮ್ಮ ಬಹಳಷ್ಟು ಜನರಿಗೆ ನಿನ್ನೆ ಆ ಒಂದು ಅದರಲ್ಲಿರುವ ಕೆಲವೊಂದು ಲೋಪದೋಷಗಳು ಕಳೆದು ಅವರಿಗೆ ಪುನಃ ಬರುವಂತೆ ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳುತ್ತೇನೆ. ಒಮ್ಮೆ ಬಾಳಪುರಯ್ಯವರು ಒಂದು ಸಣ್ಣ ಅವರ ಒಂದು ಅನಿಸಿಕೆ ಇದೆ ಅಂತ ಅವನು ಹೇಳಿ ಅರಂತರಡಕ ಬಾಕಿ ತಿಮ್ಮಾರು ಪರಿಸರಕ್ಕೂ ಇತ್ತನ ಒಂಜಿ ಎನ್ನ 10 ವರ್ಷದ ಒಂಜಿ ಕೇಳಿಕೆ ಇತ್ತನು ಬಂದು ದಾಮನ ಹೋತು ಕಲ್ಲರ್ ಹಾಕದು ರಿಕ್ಷಾಡ್ ಹೋತು ಏನಾಗ್ತದೆ ಜತ್ತು ಬೋಡ್ತಿತ್ತನ ಅಂಚಿನ ಒಂಜಿ ನೆಕ್ ಕಾಂಗ್ರೆಸ್ ಒಂಜಿ ವ್ಯವಸ್ಥೆ ಮಾಡ್ತಾನ ಅಶೋಕ್ ರೈ ನಮ್ಮ ಪ್ರೀತಿದ ಶಾಸಕರಿಗೆ ಆ ಬಗ್ಗೆ ಒಂಜಿ ಧನ್ಯವಾದಗಳು. ಇನ್ನು ಅಲ್ಲೇ ಬತ್ತು ಮಾಡ್ಕೊಡ ಕೂಡ ಪಡೆದಿತ್ತೇನೆ ಅಯ್ಯಂಡ ನಾನೊಂದು ಸರ್ತಿ ಕೊಂಚ ಪಾರ್ಟಿದಲ್ಲಿ ಬಂದಾಗ ಎಂಕ್ಲ ಮಾಡ್ತೀರ ಅಶೋಕನ್ನೇ ಬತ್ತ ಅಲ್ಪ ಉದ್ಘಾಟನೆ ಮಾಡ್ತೀರ ಪಂಪಣ ಪಾತ್ರ ಬರುವುದು ಕೂಡ ನವೀನಿಗೆ ಫೋನ್ ಮಾಡಿ ಬಂದಿರ್ತೇನೆ ಅಂಡ್ ಎನ್ನ 10 ವರ್ಷದ ಬೇಡಿಕೆ ಈಡೇರಿಸ ಅಶೋಕರಿಗೆ ಎನ್ನ ಅನೇಕ ಅನೇಕ ಧನ್ಯವಾದಗಳು. ಇರ್ದಬೆಟ್ಟಂಬಾಡಿ ಗ್ರಾಮದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿರುವಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹಿರಿಯರಾಗಿರುವಂಥ ಎಂ ಬಿ ವಿಶ್ವನಾಥ್ ರೈಗಳೇ, ಯುವ ಕಾಂಗ್ರೆಸ್ನ ಅಧ್ಯಕ್ಷರ ಆತ್ಮೀಯರಾಗಿರುವಂಥ ಶಿವಪ್ರಸಾದ್ ಪಾನಾಜಿ ಅವರೇ, ಇಲ್ಲಿನ ವಲಯ ಅಧ್ಯಕ್ಷರಾಗಿರುವ ಆತ್ಮೀಯರಾಗಿರುವಂಥ ನವೀನ್ ರೈಗಳೇ,
ಐತಪ್ಪ ಅವರೇ, ಆಲಿ ಕುಂಜಿ ಅವರೇ, ಮಾಲಿಂಗ ನಾಯ್ಕರೇ, ಸಿದ್ದಿಕ್ ಸುಲ್ತಾನ್ರೇ, ಆತ್ಮೀಯರಾಗಿರುವಂಥ ಕೃಷ್ಣ ಪ್ರಸಾದ್ ಆಳ್ವಾರವರೇ, PWDಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂಥ ರಾಜಾರಾಮ್ ಅವರೇ, ಹಿರಿಯರಾಗಿರುವಂಥ ದೇವಪ್ಪ ಗೌಡ್ರೆ, ಹಿರಿಯರಾಗಿರುವಂಥ ಗೌರವಾನ್ವಿತರಾಗಿರುವಂಥ ಬಾಳಪ್ಪರೈಗಳೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಬೆಟ್ಟಂಪಾಡಿ ಮತ್ತೆ ವಿರುದ್ಧ ಭಾಗದ ನನ್ನ ಆತ್ಮೀಯ ಬಂಧುಗಳೇ, ಪಕ್ಷದ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಆಟೋ ಚಾಲಕರೇ, ನಾನು ಈ ಹಿಂದೆನೂ ಕೂಡ ಉಲ್ಲೇಖ ಮಾಡ್ತಾ ಬರ್ತಾ ಇದ್ದೆ. ಬೆಟ್ಟಂಪಾಡಿ ಮತ್ತೆ ನಿಡುಪಲ್ಲಿ, ಪಾಣಾಜೆ ಈ ಭಾಗ ಅಂತ ಹೇಳಿದ್ರೆ ನನ್ನ ಊರಿನಿಂದ ಹೆಚ್ಚು ಪ್ರೀತಿ ಮಾಡುವಂತ ಒಂದು ಊರು ಅಂತ ಇದ್ರೆ ಅದು ಮೊದಲನೇದಾಗಿ ಬೆಟ್ಟಂಪಾಡಿ, ಆನಂತರ ಪಾಣಾಜೆ, ಆನಂತರ ನಿಡುಪಳ್ಳಿ ಅಂತ. ಯಾಕಂದ್ರೆ ನೀವೆಲ್ಲ ಈ ಭಾಗದ ಜನರು ನನ್ನನ್ನು ಪರಿಚಯಿಸಿಕೊಳ್ಳಿಕ್ಕೆ ಈ ಗ್ರಾಮಕ್ಕೆ ಅವಕಾಶ ಮಾಡಿಕೊಡುವಂತ ತುಂಬಾ ಹಿರಿಯರಲ್ಲಿ ಇಲ್ಲಿ ಇದ್ದವರು. ನಿಮ್ಮಿಂದಾಗಿ ನಾನು ಈ ಗ್ರಾಮಕ್ಕೆ ಪರಿಚಯ ಆಗಿ ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಈ ಭಾಗದ ದೇವರುಗಳ ಎಲ್ಲ ಧರ್ಮದ ದೇವರುಗಳ ಆಶೀರ್ವಾದದಿಂದ ಇಲ್ಲಿ ಬಂದು ನಿಂತು ಮಾತಾಡುವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ರು. ಒಂದು ಕಡೆ ದೇವರ ಆಶೀರ್ವಾದವಾದ್ರೆ ಇನ್ನೊಂದು ಎಲ್ಲ ನಿಮ್ಮಂತವರ ಆಶೀರ್ವಾದದಿಂದ ನಾನು ಆಗಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂಥದ್ದು. ಬೆಟ್ಟಂಪಾಡಿ ಈ ಭಾಗಕ್ಕೆ ಬಂದಾಗ, ಅನುದಾನದ ವಿಚಾರ ಬಂದಾಗ ನಾನು ಯಾವತ್ತೂ ಹಿಂದೆ ನೋಡುವುದಿಲ್ಲ. ಬೆಟ್ಟಂಪಾಡಿ ಇರ್ದೆ ಪಾಣಾಜೆ ಅನ್ನುವಾಗ, ನಾವು ನಿಡುಪಳ್ಳಿ ಅನ್ನುವಾಗ ಅದಕ್ಕೆ ಆದ್ಯತೆ ಕೊಟ್ಟು ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಅಶೋಕ ರೈಗಳಿಗೆ ನಿಮಗೆ ಬೆಟ್ಟಂಪಾಡಿಯಲ್ಲಿ ಮತ ಕಡಿಮೆ ಸಿಕ್ಕಿದೆ, ಆದ್ರೂ ಇದು ಜಾಸ್ತಿ ಅನುದಾನನ ಬೆಟ್ಟಂಪಾಡಿ, ನಿರ್ದೆ, ಪಾಣಾಜೆಪುರ, ದೀಪಾರ ಎಂಕಲ್ ಅಲ್ಪ ಜಾಸ್ತಿ ಇತ್ತಂದ ಎಂಕಲಿಗೆ ಕಡಿಮೆ ಅನುದಾನನ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೂ ಅವರಿಗೂ ಕಡಿಮೆ ಮಾಡಿಲ್ಲ, ಒಂದು ಹಂತವಾಗಿ ಕೊಡುವುದರಲ್ಲಿ ಸ್ವಲ್ಪ ಪಾಲು ಜಾಸ್ತಿ ಈ ಭಾಗಕ್ಕೆ ಆಗಿದೆ ಅಂತ ನನ್ನ ಮನಸ್ಸಿನಲ್ಲಿದೆ. ಮುಂದಿನ ದಿವಸಗಳಲ್ಲಾದ್ರೂ ಆ ಪ್ರೀತಿ ಇನ್ನಷ್ಟು ಜನಗಳ ಸಹಕಾರ, ಜನರ ಹತ್ರ ಪ್ರೀತಿ ಇದೆ, ಆ ಪ್ರೀತಿಯನ್ನು ಎಲ್ಲಾ ರೀತಿಗಳಲ್ಲಿ ಪಡ್ಕೊಳ್ಳುವಂತಹ ಕೆಲಸಗಳು ಆಗಬೇಕು. ನಾವು ಉದಾಹರಣೆಗೆ ಹೇಳಬೇಕಿದ್ರೆ ಒಂದೊಂದೇ ವಿಚಾರವನ್ನು ಹೇಳಲಿಕ್ಕೆ ಹೋಗ್ತೀನಿ. ಒಂದು 5-10 ನಿಮಿಷದಲ್ಲಿ ನಿಮಗೆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಲಿಕ್ಕಿರುವ ಕಾರಣ ಆದಷ್ಟು ಬೇಗ ಮುಗಿಸ್ತೇನೆ. ಆಟೋ ಚಾಲಕರ ಒಂದು ಆಟೋ ಸ್ಟ್ಯಾಂಡ್ ಬಗ್ಗೆ ನನ್ನ ಹತ್ರ ಕೇಳಿದ್ರು. ಆಟೋ ಚಾಲಕರು ನನ್ನ ಹತ್ರ ಮನವಿ ಮಾಡಿಕೊಂಡ್ರು, ಅಂಕಲ್ ನಾವು ಭಾರಿ ವರ್ಷದಿಂದ ನಾವೊಂದು ಮನವಿಯನ್ನು ಮಾಡ್ತಾ ಇದ್ದೇವೆ, ನಮಗೆ ಆಟೋ ಸ್ಟ್ಯಾಂಡ್ ಇಲ್ಲಿ ಬೇಕು, ಅದಕ್ಕೆ ಸ್ವಲ್ಪ ದುಡ್ಡು ಇಡಬೇಕು ಅಂತ ಕೇಳಿದ್ರು. ಅವರ ಬೇಡಿಕೆ ಭಾರಿ ವರ್ಷದಿಂದ ಇತ್ತು, ಅವ್ರಿಗೆ ಏನು ಸಿಗ್ಲಿಲ್ಲ, ದುಡ್ಡು ಬೇಡಿಕೆ ಬಂದಿಲ್ಲ. ಅದನ್ನು ಕೂಡಲೇ ಇವತ್ತು ನಾವು ಇಟ್ಕೊಂಡಿದ್ವಿ. ಇಷ್ಟು ದಿವಸ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಟೆಂಡರ್ ಆಗಬೇಕಿತ್ತು, ಫೈನಲೈಸ್ ಆಗಬೇಕಿತ್ತು, ಅದಕ್ಕೆ ಆಗಿದೆ. ಅದನ್ನು 2 ತಿಂಗಳಲ್ಲಿ ಅವರಿಗೆ 5 ಲಕ್ಷ ಅನುದಾನವನ್ನು ಇಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಮಾಲಿಂಗೇಶ್ವರ ದೇವಸ್ಥಾನದ ಲಿಸ್ಟ್ ಇಲ್ಲಿ ಇದ್ರೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೂ 10 ಲಕ್ಷ ರೂಪಾಯಿ ಇಡುವಂತ ಕೆಲಸವನ್ನು ಮಾಡಿದೀವಿ. ಮೊನ್ನೆ ಈ ಭಾಗದ ರಸ್ತೆ, ಹೌದು, ಇರ್ದೆ ದೇವಸ್ಥಾನಕ್ಕೆ ಇಡ್ಲಿಲ್ಲ, ಇರ್ದೆ ದೇವಸ್ಥಾನಕ್ಕೆ ನೀವು ಮನವಿ ಕೊಡುವಾಗ ಸ್ವಲ್ಪ ಲೇಟ್ ಆಗಿದೆ. 2.5 ಕೋಟಿ ರೂಪಾಯಿಯನ್ನು ಬರೀ ದೇವಸ್ಥಾನಗಳಿಗೆ ಇಟ್ಟಿದ್ದೇವೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಭಜನಾ ಮಂದಿರಗಳಿಗೆ ಮತ್ತು ದೇವಸ್ಥಾನಕ್ಕೆ 2.5 ಕೋಟಿ ರೂಪಾಯಿಯನ್ನು ಈ 8 ತಿಂಗಳಲ್ಲಿ ಇಟ್ಟಿದೆ. ಯಾರಾದ್ರೂ ಇದಕ್ಕೆ ಮೊದಲು 2.5 ಕೋಟಿ ದೇವಸ್ಥಾನಕ್ಕೆ ಇಟ್ಟಿದ್ರೆ ಹೇಳಿ, ಆಯ್ತು ಅವರು ಮಾಡಿ. ಅಲ್ಪಸಂಖ್ಯಾತರದು 5 ಕೋಟಿ ರೂಪಾಯಿ ಬಂದಿದೆ. ಅಲ್ಪಸಂಖ್ಯಾತರ ಏರಿಯಾಕ್ಕೆ ಬೇಕಾಗುವಂತ ರಸ್ತೆ ಬಾಕಿದಕ್ಕೆ ಒಂದೇ ಇಲಾಖೆಯಿಂದ 5 ಕೋಟಿಯನ್ನು ತರಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಅನುದಾನ ಬರುವುದಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಹೋಗಿದೆ, ಜನಗಳಿಗೆ ಅನುದಾನಗಳು ಯಾವುದು ಇಲ್ಲ ಅನ್ನುವ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಾಗ ಹೇಳ್ತಾರೆ. 1,400 ಕೋಟಿ 471 ಕೋಟಿ ರೂಪಾಯಿ ಒಂದು 8 ತಿಂಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ರೆ, ಇದಕ್ಕಿಂತ ಹೆಚ್ಚಾದ್ರೂ ಯಾರಾದ್ರೂ ತಂದಿದ್ರೆ ಹೇಳಿ. ಯಾರಾದ್ರೂ ಒಬ್ಬ ಶಾಸಕ ಇಷ್ಟು ವರ್ಷದಲ್ಲಿ 8-9 ತಿಂಗಳಲ್ಲಿ ಇಷ್ಟು ಅನುದಾನ ತಂದಿದ್ರೆ ಹೇಳಿ. ಅನುದಾನವನ್ನು ಯಾರು ತಂದಿದ್ದಾರೆ ಅಂತ ಏನು ಇವರ ತರ ರೀಲ್ ಬಿಡುವುದಲ್ಲ, ಎಲ್ಲ ಒಂದೊಂದನ್ನು ನಿನ್ನ ಹೇಳಿದ್ದೀನಿ, ಭಾಷಣದಲ್ಲಿ ಒಂದೊಂದನ್ನು ಹೇಳಿದ್ದೀನಿ. ಮುಂದಿನ 1 ವರ್ಷದಲ್ಲಿ ಎಲ್ಲಾ ಪೇಪರ್ ಎಲ್ಲ ಅದನ್ನು ಹಾಕ್ತಿವಿ, ಎಲ್ರಿಗೂ ಓದ್ಕೊಳ್ಬಹುದು. ಎಲ್ಲೆಲ್ಲಿಗೆ ಎಷ್ಟು ಬಂದಿದೆ, 1,400 ಕೋಟಿ ಅಂತ ಹೇಳ್ತಾರೆ ಅಶೋಕ ರೈಗಳು, ಎಲ್ಲಿಗೆ ಹೋಗಿದೆ ಅಂತ ಕನ್ಫ್ಯೂಷನ್ ಬೇಡ, ಅದನ್ನ ಎಲ್ಲಾ ಪೇಪರ್ ಎಲ್ಲ ಹಾಕ್ತಿವಿ. ಅದರಲ್ಲಿ ಒಂದೇ ಮೊತ್ತ 1,010 ಕೋಟಿ ರೂಪಾಯಿ
ಕುಡಿಯುವ ನೀರು ಅಂತದ್ದು. ಕುಡಿಯುವ ನೀರಿಗೆ ನಿಮಗೆ ಇನ್ನು 24 ಗಂಟೆ ಕುಡಿಯುವ ನೀರು ಫಿಲ್ಟರ್ಡ್ ವಾಟರ್ ಕೊಡುವಂತ ಕೆಲಸ ಮುಂದಿನ 15 ತಿಂಗಳಲ್ಲಿ ಮಾಡ್ತೇವೆ. ಅದಕ್ಕೆ 1,010 ಕೋಟಿ ರೂಪಾಯಿ ಬಂದಿದೆ. ಚೆಲ್ಯಡ್ಕ ಬ್ರಿಡ್ಜ್ ಬೇರೆ ಏನು ಬೇಡ, ಚೆಲ್ಯಡ್ಕಲ್ಲಿ ಬ್ರಿಡ್ಜ್ ನಿಮಗೆಲ್ಲ ಗೊತ್ತಿದೆ. ನೀವು ನೆರಳಿ ಬನ್ನಿ, ಸ್ವಲ್ಪ ಬಿಸಿಲಲ್ಲಿ ಇಷ್ಟು ಯಾಕೆ ನಿಂತೀನಿ, ನನಗೆ ಬೇಜಾರಾಗ್ತದೆ. ಈ ಸೈಡ್ಗೆ ಬನ್ನಿ, ಅವರು ನಿಲ್ಲಿ, ಅವರು ನೆರಳಿದೆ ಅಲ್ಲಿ, ಅವರು ಬರುದ್ರೆ ಬರಲಿ. ಚೆಲ್ಯಡ್ಕ ಬ್ರಿಡ್ಜಿಗೆ ನಾವು ಎಷ್ಟೋ ವರ್ಷದಿಂದ ಅದು ಮುಳುಗು ಸೇತುವೆ, ಮಳೆಗಾಲದಲ್ಲಿ ಅಲ್ಲಿ ಯಾರು ಹೋಗ್ತಾ ಇರಲಿಲ್ಲ. ಇನ್ನಾದ್ರೂ ಆ ಭಾಗದ ಜನರು ಆಲೋಚನೆ ಮಾಡ್ಕೋಬೇಕು. ನಾವು ಅಶೋಕ್ ರೈಗಳು ಇಲ್ಲಿ ಬಂದು ದೇವಸ್ಥಾನದ ಕೆಲಸ ಮಾಡಿದ್ರು, ಜೊತೆಯಲ್ಲಿದ್ರು. ನಮ್ಮ ಸೇತುವೆ ಯಾವಾಗ್ಲೂ ಮಳೆಗಾಲದಲ್ಲಿ ಈ ಕಡೆ ಇದ್ದವ ಈ ಕಡೆ, ಆ ಕಡೆ ಇದ್ದವ ಆ ಕಡೆ. ನಮ್ಮ ಮನವಿಯನ್ನು ಯಾರು ಪುರಸ್ಕಾರ ಮಾಡಲಿಲ್ಲ. ಇವಾಗಾದ್ರೂ ಅದಕ್ಕೆ ಅದು ಒಂದು ಕಾಲ ಒಮ್ಮೆ ಕ್ಯಾನ್ಸಲ್ ಆಯ್ತು. ಈ ನವೀನ್ ರೈಗಳು ಗಡಿಬಿಡಿ ಮಾಡಿ ಹೋಗಿ ಬಂದು ಎಲ್ಲ ಆಯ್ತು ಅಂತ ಹೇಳಿದ್ರು. ನನ್ನ ಹತ್ರ ತೆಂಗಿನಕಾಯಿ ಎಲ್ಲ ಉಡಿಸ್ಲಿಕ್ಕೆ ರೆಡಿ ಮಾಡಿದ್ರು, ಆಗಿತ್ತು ಎಲ್ಲ ಆದೇಶ ಕೂಡ ಬರುವವರೆಗೆ ಆಗಿತ್ತು. ಮೊನ್ನೆ ನಾವು ಹೋಗುವಾಗ ನಮಗೆ ಚೆಲ್ಯಡ್ಕ ಬ್ರಿಡ್ಜ್ ಇಲ್ಲ, ಬಾಕಿ ಎಲ್ಲ ಬಂದಿದೆ. ಚೆಲ್ಯಡ್ಕ ಬ್ರಿಡ್ಜ್ ಕ್ಯಾನ್ಸಲ್ ಆಗಿದೆ. ನನಗೆ ಎಲ್ಲಿ ನಾನು ಹೇಳಿದೆ, ಮಂತ್ರಿಗಳ ಹತ್ರ ಕರೆದು ಹೇಳಿದೆ, ನೋಡಿ ಮಂತ್ರಿಗಳೇ, ನಾವು ಚೆಲ್ಯಡ್ಕ ಬ್ರಿಡ್ಜ್ ಮಾಡ್ತೇವೆ ಅನ್ನೋ ವಿಚಾರವನ್ನು ಎಲ್ರಿಗೂ ಹೇಳಿ ಆಗಿದೆ. ಚೆಲ್ಯಡ್ಕ ಬ್ರಿಡ್ಜ್ ಆಗದಿದ್ರೆ ನಾನು ಪುತ್ತೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ದುಡ್ಡು ಕೊಡ್ತಿದೆ ಅಂತ ಗೊತ್ತಿಲ್ಲ ನನಗೆ. ಚೆಲ್ಯಡ್ಕ ಬ್ರಿಡ್ಜ್ ಆಗಲೇಬೇಕು. ಅದು ಆಗದೇ ಇದ್ರೆ ಯಾವ ಕೆಲಸಗಳನ್ನು ಆಗುದಿಲ್ಲ ಅನ್ನುವ ವಿಚಾರವನ್ನು ಹೇಳಿದಾಗ ಕೂಡಲೇ ಅದಕ್ಕೆ 3 ಕೋಟಿ ರೂಪಾಯಿ ಕೊಡುವ ಮುಖಾಂತರ ಚೆಲ್ಯಡ್ಕ ಬ್ರಿಡ್ಜಿಗೆ ಅನುಮತಿ ಸಿಕ್ಕಿದೆ, ಇಂಜಿನಿಯರ್ ಸಿಕ್ಕಿದೆ, ಟೆಂಡರ್ ಕೂಡ ಆಗಿ ಇನ್ನು 1 ವಾರದಲ್ಲಿ ಕಾಮಗಾರಿ ಆರಂಭ ಆಗ್ತದೆ. ಮಳೆಗಾಲದ ಮೊದಲು ಅದನ್ನು ಬೇಗ ಮುಗಿಸುವಂತ ಅವಶ್ಯಕತೆ ಇದೆ. ಮುಂದಿನ ಮಳೆಗಾಲಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಹೋಗುವಂತಹ ಕೆಲಸಗಳು ಆಗಬೇಕು. ಒಟ್ಟು 4 ಕೋಟಿ ರೂಪಾಯಿಯ ಅನುದಾನವನ್ನು ಈ ಭಾಗಕ್ಕೆ ಇಡುವಂತ ಎಲ್ಲ ಕೆಲಸಗಳು ಆಗಿದೆ. ಪುತ್ತೂರಿನ ಅಭಿವೃದ್ಧಿಗಾಗಿ ಬೇರೆ ಬೇರೆ 1,400 ಕೋಟಿಯಲ್ಲಿ ರಸ್ತೆಗಳಿರ್ಬೋದು, ಬೇರೆ ಬೇರೆ ಕಾಮಗಾರಿಗಳಿರ್ಬೋದು. ನಾವು ಕೊಟ್ಟಿರುವಂತಹ 5 ಗ್ಯಾರಂಟಿಗಳು, 5 ಗ್ಯಾರಂಟಿಗಳ ಬಗ್ಗೆ ಜನ ಮೊದಲು ಮಾತಾಡ್ತಾ ಇದ್ರು, ಬೇರೆ ಬೇರೆ ಪಕ್ಷದವರು ಹೇಳ್ತಾ ಇದ್ರು 5 ಗ್ಯಾರಂಟಿ ಕೊರ್ಪಿಜರಿ ಈಗಲೇನು ಪೂರ ಮಂಗೆ ಮಲ್ಪಣೆ, ಈಗಲೇ ಓಟು ಮಾತ್ರ ಮಂಗೆ ಮಲ್ಪಣೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರ ಹತ್ರ ಆದ್ರೂ ಒಂದು ತಾಯಿ ಹತ್ರ ಕೇಳೋದು, ಒಂದು ಸಹೋದರಿ ಹತ್ರ ಕೇಳೋದು, ಒಂದು ಅಮ್ಮನ ಹತ್ರ ಕೇಳುವಂಥದ್ದು. ಯಾರಿಗಾದ್ರೂ ಈ 5 ಗ್ಯಾರಂಟಿಯಿಂದ ತೊಂದರೆ ಆದ್ರೆ ಹೇಳಿ, ಅದು ಎಲ್ಲ ಮನೆಗಳಿಗೂ ಸಹಕಾರಿಯಾಗಿದೆ. ಎಲ್ಲ ಮನೆಗಳು ಆತಿಜಕ್ಕ ಎಲ್ರಿಗೂ ಸಹಕಾರಿಯಾಗಿದೆ. ಯಾರಿಗೂ ಒಬ್ರಿಗೆ ಬರದಿದ್ರೆ ನಿಮ್ಮ ಟೆಕ್ನಿಕಲ್ ಬಂದಿಲ್ವಾ ಅದನ್ನು ನೀವು ಹೇಳಬೇಕು. ನಮ್ಮ ಆಫೀಸಲ್ಲಿ ಒಬ್ರು ಜನ ಇದ್ದಾರೆ, ಅದಕ್ಕೆ ಅದು DBT ಪ್ರೊಸೆಸಿಂಗ್ ಅಂತ ಬರ್ತದೆ. ಈಗ ಅದನ್ನು ಕೂಡ 100ರಲ್ಲಿ 98 ಜನರಿಗೆ ಬಂದಿದೆ. ಈಗ ಇಷ್ಟು ಜನರಲ್ಲಿ ಒಬ್ಬರಿಗೆ ಬಂದಿಲ್ಲ. ಒಬ್ರು 98% ನೋಡಿ, 5 ಗ್ಯಾರಂಟಿಗಳಲ್ಲಿ ಇಡೀ ರಾಜ್ಯದ ಜನರಿಗೆ ಕೊಡುವಂತದ್ದು ಇವರಿಗೆ ಬಂದಿಲ್ಲ ಅಂತ ನಿನ್ನೆ ನನ್ನ ಹತ್ರ ಹೇಳಿದ್ರು. ಯಾಕಂದ್ರೆ ಅವರ RTC ಅಲ್ಲಿ ಏನ್ ಬರ್ದಿದೆ ಅಂತ ಈಶ್ವರನ, ಅವ್ರಿಗೆ 10,000 ಅಡಿಕೆ ಗಿಡ ಇದೆ, ಮತ್ತೆ 5 ಕೋಟಿಯ ಮನೆ ಕಟ್ಟಿದ್ದಾರೆ ಅಂತ ಅಲ್ಲಿ RTC ಅಲ್ಲಿ ಇದೆ ಅಂತ. ಅವ್ರಿಗೆ ಬರದಿದ್ರು ಪರವಾಗಿಲ್ಲ. ಅದರಲ್ಲಿ ನಾನು ನಿನ್ನೆ ನೋಡುವಾಗ ಹೇಳಿದ್ರೆ 10,000 ಅಡಿಕೆ ಮತ್ತೆ 5 ಕೋಟಿದು ಮನೆ ಇದ್ದವ್ರಿಗೆ ಯಾಕೆ 2,000 ಬರುತ್ತೆ? ಕರೆಂಟ್ ಫ್ರೀ ಇದೆ ಅದು ನೋಡಿ. ಅದರಲ್ಲೂ ಕೂಡ 200 ಗ್ಯಾರಂಟಿಯನ್ನು ಮಾಡಿ ಕರೆಂಟ್ ಕೊಟ್ಟಿದೆ. 10,000 ಅಡಿಕೆ ಗಿಡ ಇದೆ. ನಾನು ಅದಕ್ಕೆ ನಿನ್ನೆ ಹೇಳಿದೆ, ಅದ್ರಲ್ಲಿ 5,000 ನನ್ನ ಹೆಸರಿಗೆ ಮಾಡಿದ್ರೆ 5,000 ಗಿಡ ಅವ್ರ ಹೆಸರಿಗೆ ಇರಲಿ, ನಾವು 2,000 ರೂಪಾಯಿ ಕೊಡುವ ತಿಂಗಳಿಗೆ ಅಂತ 2 ಆಫರ್ ಕೊಟ್ಟಿದೆ. ಹಾಗೆ ಅವರಿಗೂ ಕೂಡ ಬರುವಂತ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಎಲ್ರೂ ಬರಬೇಕು, ಯಾರ್ಯಾರಿಗೆ ಬರಬೇಕು ಆ ಕೈಗಳಿದ್ದನ್ನು ನೋಡ್ತೀನಿ. ಆದ್ರೆ ಇವರಿಗೆ ನಾನು ಅದು ಗಿಡ RTC ಅಲ್ಲಿ ಎಂತಿದೆ ಅಲ್ಲ, 350 ತೆಂಗಿನ ಮರ, 10,000 ಅಡಿಕೆ ಮರ, ಮತ್ತೆ 5 ಕೋಟಿದು ಮನೆ. ನಾನೇ ಹೋಗಿದ್ದೀನಿ ಗೃಹ ಪ್ರವೇಶಕ್ಕೆ, ನಾನೇ ಆ ಹೋಳಿಗೆ ಎಲ್ಲ ತಿಂದು ಹೋಗಿದ್ದು. ಹಾಗೆ ಅದು ಮುಂದಿನ ದಿವಸಗಳೆಲ್ಲ ಅದನ್ನು ಕೊಡುವಂತ ಕೆಲಸ ಮಾಡ್ತೇವೆ. ಕೆಲವು ಕಡೆ DBT ಪ್ರೊಸೆಸಿಂಗ್ ಅಂತ ಪ್ರಾಬ್ಲಮ್ ಇದೆ. ಈಗ ಒಬ್ಬರು ಅಕ್ಕರು ಹೇಳಿದ್ರು 2 ತಿಂಗಳಿಂದ DBT ಪ್ರೊಸೆಸಿಂಗ್ ಅಂತ. ಅಂದ್ರೆ 2% ಜನರಿಗೆ ಮಾತ್ರ. ಅವರು ಕೂಡ ಮುಂದೆನೆ ಬರ್ತಾ ಇದ್ರೆ ಅವರಿಗೆ ಸಿಗುವಂತ ಕೆಲಸಗಳು ಆಗ್ತಿತ್ತು. ಸ್ವಲ್ಪ ಸಮಯದಲ್ಲಿ ಅವರು ತಡ ಮಾಡಿದ್ದಾರೆ. ಇನ್ನು ಕೆಲವರದ್ದು ಏನಾದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಟೆಕ್ನಿಕಲ್ ಎರರ್ ಅಂತ ಹೇಳಿದ್ರೆ ಕೆಲವರ ಅಕೌಂಟ್ KYC ಆಗಿರೋದಿಲ್ಲ, ಕೆಲವರ ಅಕೌಂಟ್ ಡೆಡ್ ಆಗಿದೆ, ಕೆಲವರ ಅಕೌಂಟ್ ಅಲ್ಲಿ IT
IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುವುದಿಲ್ಲ ಫೈಲ್ ಆಗಿರೋದು. ಎಲ್ಲಾದ್ರೂ ಸೊಸೈಟಿಯಲ್ಲಿ ಮನೆ ಕಟ್ಟಲಿಕ್ಕೆ ಲೋನ್ ತಗೊಂಡಿರ್ತಾರೆ, ಆಗ ಈ ಸೊಸೈಟಿ ಮ್ಯಾನೇಜರೇ ಅದರಲ್ಲಿ 3 ವರ್ಷದ ಅವ್ರದ್ದು IT ಫೈಲ್ ಮಾಡಿರ್ತಾರೆ. ಅದು ಅವರ ಪಾನ್ ಕಾರ್ಡ್ ಕೊಡುವಾಗ ಆ ಪಾನ್ ಕಾರ್ಡ್ಗೆ ಕನೆಕ್ಟ್, ಆಧಾರ್ ಕಾರ್ಡ್ಗೆ ಕನೆಕ್ಟ್ ಆಗಿರ್ತದೆ. ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಝೀರೋ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ ಕೆಲವ್ರದ್ದು ಡೆಡ್ ಆಗಿ. ಅದನ್ನೆಲ್ಲ KYC ಅಲ್ಲಿ ಸರಿ ಮಾಡಿದ್ದಾರೆ. ಈಗ ಪ್ರೋಸೆಸ್ DBT ಪ್ರೋಸೆಸಿಂಗ್ ಆದ್ರೆ ಆಲ್ಮೋಸ್ಟ್ ಎವ್ರಿಥಿಂಗ್ ಎಲ್ಲ ಆಗಿರ್ತದೆ. ಓನ್ಲಿ IT ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಅದನ್ನು ಕ್ಲಿಯರ್ ಮಾಡುವಂತ ಕೆಲಸಗಳಾಗಬೇಕು. ಅದು ಡಿಪಾರ್ಟ್ಮೆಂಟ್ ನವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಒಂದೊಂದೇ ಜನರದನ್ನು ಈಗ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 200, 300, 400 ಜನರದ್ದು ಇದೆ. ಅದನ್ನು ಟ್ಯಾಕಲ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಅದನ್ನು ಬರುವಾಗೆ ಮತ್ತೆ ಈ 10,000 ಅಡಿಕೆ ಗಿಡವನ್ನು 3,000ಕ್ಕೆ ಕೊಟ್ಟು ಅದನ್ನು ಮಾಡುವಂತ ಕೆಲಸವನ್ನು 2 ತಿಂಗಳಲ್ಲಿ ಮಾಡ್ತೇವೆ. ಮಾಡುವುದಿಲ್ಲ ಅಂತಲ್ಲ, ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಮಗೆಲ್ಲ ಬ್ರಹ್ಮ ಕೆಲಸ ಮಾಡುವಾಗ ಮನೆಯ ತುಪ್ಪ, ಹಾಲು, ಮಜ್ಜಿಗೆ ಎಲ್ಲ ಕೊಟ್ಟವರು ಅವರೇ ದೇವಸ್ಥಾನದಲ್ಲಿ. ಹಾಗೆ ಮನೆಗೆಲ್ಲ ಹೋಗಿದ್ದೀನಿ, ಅದಕ್ಕೆ ನನಗೆ ಗೊತ್ತು ಎಷ್ಟು ಅಡಿಕೆ ಗಿಡ ಇದೆ ಅಂತ. ಒಟ್ಟು ಎಲ್ರಿಗೂ ಅದು ಬರುವಂತ ಕೆಲಸಗಳು ಆಗಬೇಕು. ನಮ್ಮ ಈ ಭಾಗದ ಬೆಟ್ಟಂಪಾಡಿ ಇರ್ದೆ ಈ ಭಾಗಕ್ಕೆ ಎಲ್ಲ ಅನುದಾನಗಳನ್ನು ಕೊಡುವಂತ ಕೆಲಸಗಳು ಆಗಿದೆ. ಆದ್ರೆ ಇಲ್ಲಿ ವಲಯಾಧ್ಯಕ್ಷರು, ಬೂತ್ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ. ಎಲ್ಲ ಬೂತ್ ಅಧ್ಯಕ್ಷರುಗಳು ಬಂದಿದ್ದಾರೆ. ಒಮ್ಮೆ ಬೂತ್ ಅಧ್ಯಕ್ಷರು ಎಷ್ಟು ಬೂತ್ ಇದೆ? 5 ಬೂತ್ ವಲಯ ಬೂತ್ ಅಧ್ಯಕ್ಷರುಗಳು ಇದ್ದಾರಾ? ಎಲ್ಲಿದ್ದಾರೆ? 1, ಇನ್ನು 2, 3, 4, ಇನ್ನೊಂದು ಯಾರು? ಅವರಿಗೆ ಗೊತ್ತಿಲ್ಲ ಬೂತ್ ಅಧ್ಯಕ್ಷರಂತ. ಅವರು ನಿಮ್ಮನ್ನು ತೋರಿಸ್ತಾರೆ, ನೀವು ಅವರನ್ನು ತೋರಿಸ್ತೀರಿ. ಈಗ ಬೂತ್ ಅಧ್ಯಕ್ಷರು ಯಾರು ಬಂದಿಲ್ವಾ? ಅಲ್ಲ ನೋಡಿ, ವಲಯಾಧ್ಯಕ್ಷರೇ, ಬೂತ್ ಅಧ್ಯಕ್ಷರನ್ನು ಸರಿ ಮಾಡಿ. ನಾವೀಗ ಇಷ್ಟೆಲ್ಲ ಪರದಾಡಿ ನಿಮಗೆ 5 ಕೋಟಿ ಕೊಟ್ಟಾಗ ನಿಮಗೆ ವಲಯಾಧ್ಯಕ್ಷರಿಗೆ ಬೂತ್ ಅಧ್ಯಕ್ಷರು ಯಾರು, ಇವರು ಅವರು ಅಂತ ಹೇಳಿದ್ರೆ ಸರಿಯಾಗುದಿಲ್ಲ. ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಯಾಕೆ ಇದನ್ನು ನಾನು ಕೇಳಿದೆ ಅಂತ ಹೇಳಿದ್ರೆ, ಈ ಭಾಗದಿಂದ ಮೊನ್ನೆ ಮಂಗಳೂರು ರ್ಯಾಲಿಗೆ ಬಸ್ಸಿಗೆ ಹತ್ತಿದೆ ನಾನು, ವಿಶ್ವಾಂತರೈಗಳೇ ಬಸ್ಸಿಗೆ ಹತ್ತಿದೆ. ಈ ಬೆಟ್ಟಂಪಾಡಿ ಬಂದ ಬಸ್ಸಲ್ಲಿ 4 ಜನ. ನನಗೆ ಅತೀವ ನೋವಾಗಿರುವಂತದ್ದು ಅದು. ಬೆಟ್ಟಂಪಾಡಿ ಬಂದ ಬಸ್ಸಿಗೆ ಕಳಿಸಿದ್ದು ನಾವು. ಬಸ್ಸಿಗೆ 12,000, 13,000 ಕೊಟ್ಟಿದ್ದೇವೆ ಈ ಬಸ್ಸಲ್ಲಿ. ಅಲ್ಲ, ಅದಕ್ಕೆ ನಾನು ಮೊನ್ನೆ ಬಂದಿದ್ದೀರಿ. ಮೊನ್ನೆ ಯಾವಾಗ? ಮೊನ್ನೆ ಅಲ್ಲ, ಕಾರಣಗಳಿದ್ರೆ ನೀವು ಅಲ್ಲಲ್ಲ, ಕಾರಣಗಳಿದ್ರೆ ನೋಡಿ, ಸಮಾವೇಶ ಎಲ್ಲ ಮಾಡೋದು ಮಾಹಿತಿ ಕೊಡ್ಲಿಕ್ಕೆ. ಸಮಾವೇಶ ಮಾಡುವಾಗ ಇಂಥ ಒಳ್ಳೊಳ್ಳೆ ಜಾಗಗಳನ್ನು ನಾವು ತಲುಪಿಸುವಂತಿಲ್ಲ. ತೊಂದರೆಗಳಿದ್ದೆ ನೋಡಿ, ಅಧ್ಯಕ್ಷರಿದ್ದಾರೆ, ನಾವಿದ್ದೇವೆ, ಇವರಿದ್ದೇವೆ, ಅದನ್ನು ಕೂತ್ಕೊಂಡು ಮಾತಾಡಿ 4 ಜನ ಕೈ ತೋರಿಸ್ತಾರೆ. ಈ 5 ಕೋಟಿ ರೂಪಾಯಿ ಕೊಡ್ತಾರತ್ತ ನಮ್ಮ ಹತ್ರ. ನಮಗೆ ಕೆಲವು ಪ್ರಶ್ನೆ, ನೀವು ನಮಗೆ ಅನುದಾನ ಕೊಡುದಿಲ್ಲ, ಈಗೆಲ್ಲ ಇರ್ತದೆ. ನಾವು ಎಲ್ರಿಗೂ ಒಂದೇ ತರ ಕೊಡ್ತೇವೆ. ನಿಮ್ಮದ ಪ್ರೀತಿ ಇದೆ, ಇಷ್ಟು ಜನ ಸೇರಿಸಿದ್ರಿ, ಚುನಾವಣಾ ಸಮಯದಲ್ಲಿ ಇಷ್ಟು ಸೇರಿಸಿದ್ರಿ, ಎಲ್ಲ ಮಾಡಿದ್ರಿ. ಅದನ್ನು ಮಾಡಬೇಕು. ಈಗ ವಲಯಾಧ್ಯಕ್ಷರುಗಳು ಬಾಕಿಯವರು ಸೇರುವಾಗ ಇಲ್ಲಿ ಯಾರು ವಲಯಾಧ್ಯಕ್ಷರುಗಳು ಇದ್ದಾರೆ, ಬೂತ್ ಅಧ್ಯಕ್ಷರು ಯಾರು ಇದ್ದಾರೆ ಅಂತ ನಮಗೆ ಗೊತ್ತಿರಬೇಕು. ಅಂತದ್ದು ಈಗ ಮಹಿಳೆಯರು ಕೂಡ ಬಂದಿದ್ದಾರೆ, ಇಷ್ಟೊಂದು ಜನವನ್ನು ಸೇರಿಸಿದ್ರಿ. ಆ ಶಕ್ತಿಯನ್ನು ನಾವು ತೋರಿಸ್ಬೇಕಲ್ಲ. ಆ ಶಕ್ತಿಯನ್ನು ತೋರಿಸುವಂತಹ ಕೆಲಸ. ಯಾಕೆ ಬೆಟ್ಟಂಪಾಡಿ ಹಿಂದೆ ಬಿದ್ದಿದೆ, ಯಾಕೆ ನಿಡುಪಳ್ಳಿ ಹಿಂದೆ ಬಿದ್ದಿದೆ ಅಂತ ಆಗಬಾರ್ದು. ಅದನ್ನು ತೋರಿಸುವಂತಹ ಕೆಲಸಗಳು ನಾವು ಆಗಬೇಕು. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು, ಇಲ್ಲೊಂದು ಲೀಡರ್ ಇದ್ದಾರೆ, ಇಲ್ಲೊಂದು ಲೀಡರ್ ಇದ್ದಾರೆ, ನೀವೊಂದು ಲೀಡರ್ ಇದ್ದೀರಿ. ಅದನ್ನು ಮಾಡುವಂತ ಕೆಲಸಗಳು ಆಡಬೇಕು. ಅಲ್ಲಲ್ಲ ನೋಡಿ, ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಿದ್ರೆ ನಾವು ಮಾಹಿತಿಯನ್ನು ಕೊಡುವಂತ ಕೆಲಸಗಳು ಆಗಬೇಕು. ಅಲ್ಲಿ ಪ್ರತಿ ಬೂತಿನಲ್ಲಿ ಅಲ್ಲ, ನಾವು ಬರುವಾಗ ಎಲ್ಲ ವಿಚಾರವನ್ನು ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಬೂತ್ ಅಧ್ಯಕ್ಷರು ಮತ್ತೆ ವಲಯಾಧ್ಯಕ್ಷರು ಸ್ವಲ್ಪ ಕಾರ್ಯನಿರ್ವಹಣೆ ಮಾಡಿ. ಈಗ ನಮಗೆ ಒಂದು ಅವಕಾಶ ಸಿಕ್ಕಿದೆ, ನಾವು ಅದನ್ನು ಸಮಯ ಕಳೆಯುವುದಲ್ಲ. ನಮ್ಮಿಂದ ಎಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಜನರ ಪ್ರೀತಿ ಗಳಿಸುವುದು ಹೇಗೆ? ನಾವು ಕೆಲಸ ಮಾಡಿಯೇ ಪ್ರೀತಿ ಗಳಿಸಬೇಕು ಹೊರತು. ಇವತ್ತು ರಿಕ್ಷಾ ಸ್ಟ್ಯಾಂಡ್ ಅವರಿಗೆ ನಾವು ರಿಕ್ಷಾ ಸ್ಟ್ಯಾಂಡ್ ಮಾಡಿಕೊಟ್ವಿ, ನಿಮ್ಮ ಹೇಳಿದ ಭಾಗದವರಿಗೆ ರಸ್ತೆ
ಮಾಡಿಕೊಟ್ಟಿದ್ದೀವಿ. ನಿಮ್ಮ ಭಾಗದಲ್ಲಿರುವ 94C ಅಕ್ರಮ ಸಕ್ರಮ ಏನಿದೆ ಅದನ್ನು ಕೊಡುವಂತ ಕೆಲಸಗಳನ್ನು ಮಾಡಬೇಕು. ಯಾರಿಗೆ ಅದು ನೀರಿನ ತೊಂದರೆಗಳಿದ್ರೆ ಅದಕ್ಕೆ ಅಟೆಂಡ್ ಮಾಡುವಂತ ಕೆಲಸಗಳಾಗಬಹುದು. ನಾವು ಪ್ರತಿನಿಧಿಗಳಂತ ಯಾರು, ನಾನು ಅಶೋಕ್ MLA ಆಗಿ ನಾನು ಅಲ್ಲಿ ಕೂತ್ಕೊಂಡ್ರೆ ಆಗ್ತದ? ಇಷ್ಟು ಕಾಮಗಾರಿಯನ್ನು ಇಷ್ಟನ್ನು ತರಬೇಕಿದ್ರೆ ರಾತ್ರಿ ಹೆಗಳು ಹೊರಡಬೇಕು. ನಾನು ರಾತ್ರಿ ಪ್ರಯತ್ನ ಮಾಡಿದ್ರಿಂದ 1400 ಕೋಟಿ ಬಂದಿದೆ ಹೊರತು ನಾನು ಹೋಗಿ ಅಲ್ಲಿ AC ಕಾರಲ್ಲಿ ತಿರುಗಿದ್ರೆ ಇದು 1 ರೂಪಾಯಿ ಬರುವುದಿಲ್ಲ. ಒಂದು ಅನುದಾನವನ್ನು ತರಬೇಕಿದ್ರೆ, ಒಂದು ಬ್ರಿಡ್ಜ್ ಅನ್ನು ತರಬೇಕಿದ್ರೆ ಯಾರೆಲ್ಲ ಕಾಲ ಹಿಡಿದಿದೆ ಅಂತ ಈ ಇಂಜಿನಿಯರ್ ಹತ್ರ ಕೇಳಿ, ಅವ್ರ ಹತ್ರ ಕೇಳಿ. ಭಾಷಣ ಮಾಡ್ಲಿಕ್ಕೆ ಬಾರಿ ಸುಲಭ, ಮೈಕಿ ಎದುರುಗಡೆ ಶಬ್ದ ಜೋರು ಕೇಳ್ತದೆ. ಕಾರ್ಯ ಮಾಡಬೇಕು ತೋರಿಸ್ಬೇಕಿದ್ರೆ ಭಾರಿ ಕಷ್ಟ ಇದೆ. ಈ ಜನನು ಬಂದಿದೆ, ಯಾವ ನಮ್ಮ ನವೀನ್ ರೈಗಳು ಒಂದು 20 ಸಲ ಆ ಬ್ರಿಡ್ಜಿಗೆ ಹಾಕಿದೆಲ್ಲ ಜೊತೆ ಬಂದಿದ್ದಾರೆ. ನಾವು ಎಷ್ಟು ಸಲ ಓಡಾಡಿದೀವಿ ಅಂತ ನಮಗೆ ಗೊತ್ತು. ಒಂದು 10 ಕೋಟಿ 20 ಕೋಟಿ ಅನುದಾನವನ್ನು ತರಬೇಕಿದ್ರೆ ಅಷ್ಟು ಪ್ರಯತ್ನ ಮಾಡಿ ತರುವಂತದ್ದು. ಅದರಲ್ಲಿ ಬೇರೆ ಬೇರೆ ತೊಡಕುಗಳಿದೆ, ಅದನ್ನು ಮಾಡ್ತೇವೆ. ನಮಗೆ ಆಗ ನಮ್ಮ ಪ್ರೀತಿ ಪಟ್ಟಂತ, ನಮ್ಮ ಅತೀವ ಪ್ರೀತಿ ಇರುವಂತ ಗ್ರಾಮದಿಂದ ಜನ ಬಂದಿಲ್ಲ ಅಂತ ಆದ್ರೆ ನಮ್ಮ ವಿಚಾರವನ್ನು ನಿಮ್ಮ ಹತ್ರ ಹೇಳದಿದ್ರೆ ನಿಮಗೆ ಗೊತ್ತಾಗ್ತದೆ. ನಾವು ನಿಮ್ಮನ್ನು ದೂರದಲ್ಲ, ನಾವು ನಿಮ್ಮ ಹತ್ರ ಹೇಳುವಂತಹ ವಿಚಾರಗಳು ಆಗಬೇಕು. ಇಲ್ಲಿ ಒಳ್ಳೆ ಮಹಿಳೆಯರೆಲ್ಲ ಬರ್ತಾರೆ, ನಾವು ಕೆಲಸವನ್ನು ನಾವು ಮಾಡಬೇಕು. ನೋಡಿ, ನಾಳೆ MP ಎಲೆಕ್ಷನ್ ಬರ್ತದೆ, ಆನಂತರ ನಾಳೆ ಜಿಲ್ಲಾ ಪಂಚಾಯತ್ ಬರ್ತದೆ, ತಾಲೂಕ್ ಪಂಚಾಯತ್ ಬರ್ತದೆ, ಪಂಚಾಯತ್ ಬರ್ತದೆ. ಪಂಚಾಯತ್ಗೆಲ್ಲ ನೀವು ಈಗಲೇ ರೆಡಿ ಆಗಬೇಕು. ಹೇಗೆ ರೆಡಿ ಆಗೋದು? ಯುವಕರೆಲ್ಲ ಇದ್ದಾರೆ, ಕಾರ್ಯಪಡೆಯನ್ನು ಕಟ್ಟಿಕೊಂಡು ಈಗಲೇ ಇಳಿಬೇಕು. ನಿಮಗೆ ಅವಕಾಶಗಳೆಲ್ಲ ಇದೆ. 5 ಗ್ಯಾರಂಟಿಗಳಿದ್ರೆ ಯಾವ ಕಾರ್ಯಕರ್ತನಿಗೂ, ಯಾವ ಬೂತ್ ಅಧ್ಯಕ್ಷನಿಗೂ, ಯಾವ ಮನೆಗೆ ಹೋಗ್ಲಿಕ್ಕೂ ಧೈರ್ಯ ಸಿಗುವಂತ ಗೃಹಲಕ್ಷ್ಮಿ ಇದೆ. ಒಂದು ಮನೆ ತಾಯಿ ಕೂಡ ಇದನ್ನು ವಿರೋಧ ಮಾಡುವಂತದ್ದಿಲ್ಲ. ಯಾವ ತಾಯಿ ಹತ್ರ ನೀವು ಹೇಳಿದ್ರು, ಯಾವ ಮಹಿಳೆ ಹತ್ರ ಹೇಳಿದ್ರು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದನ್ನು ಅವರು ಕೇಳಿಯೇ ಕೇಳ್ತಾರೆ. ಅವರಿಗೆ ಖಂಡಿತ ಅದರಿಂದ ಪ್ರಯೋಜನ ಆಗಿದೆ. ಇಲ್ಲಂತಂದ್ರೆ ನಿನ್ನ ಅಷ್ಟು ಮಹಿಳೆಯರು ಸೇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನು ನಾವು ಹೇಳುವಂತ ಕೆಲಸಗಳು, ನಾವು ಬೂತ್ ಅಧ್ಯಕ್ಷ ಈಗ ಕಟ್ಟುವಂತ ಕೆಲಸಗಳು ನಾವು ಮಾಡಬೇಕು. ನೋಡಿ, ಮನೆಯಲ್ಲೂ ಕೂಡ ವ್ಯತ್ಯಾಸಗಳು ಇರ್ತದೆ. ಗಂಡ ಹೆಂಡತಿಗೆ ಒಮ್ಮೊಮ್ಮೆ ಬೆಳಿಗ್ಗೆ ಆಗುವಾಗ ಗಲಾಟೆ ಆಗ್ತದೆ, ಸಾಯಂಕಾಲ ಊಟ ಮಾಡಿ ಮಲಗುವಾಗ ಎಲ್ಲ ಸರಿ ಆಗ್ತದೆ. ಯಾರು ತಲೆ ಬಿಸಿ ಇಲ್ಲದವನು ಈ ಲೋಕದಲ್ಲಿ ಯಾರು ಇಲ್ಲ. ನೋಡಿ, ಇಷ್ಟು ಜನ ನಿಂತಿದ್ದಾರೆ, ಯಾರಾದ್ರೂ ಒಬ್ರು ನನ್ನನ್ನು ಸೇರಿ ತಲೆ ಬಿಸಿ ಇಲ್ಲದವ್ರು ಯಾರಾದ್ರೂ ಇದ್ದಾರೆ? ತಲೆ ಬಿಸಿ ಇಲ್ಲ ಇದ್ರೆ ಮನುಷ್ಯನೇ ಇಲ್ಲ ಅಂತ ಲೆಕ್ಕ. ಎಲ್ರಿಗೂ ಕಷ್ಟ ತೊಂದರೆಗಳು ನನ್ನನ್ನು ಸೇರಿ ಹೊಡುತ್ತಾರೆ. ಎಲ್ರಿಗಿದೆ, ನಿಮಗಿಲ್ವಾ? ಬೇಕಾದಷ್ಟು ಇದ್ರೆ. ಆದ್ರೂ ನಾವು ಒಂದು ಸಂಘಟನೆ, ಒಂದು ಪಕ್ಷ ಅಂತ ಹೇಳುವಾಗ ಸ್ವಲ್ಪ ಸಮಯ ಕೊಟ್ಕೊಂಡು ಸೇವೆ ಮಾಡುದು. ನಮ್ಮ ಕೈಯಿಂದ ಖರ್ಚು ಮಾಡಿಕೊಂಡು ಬೂತ್ ಅಧ್ಯಕ್ಷ ಅಂತ ಹೇಳಿದ್ರೆ ಕೈಯಿಂದ ಖರ್ಚು ಮಾಡಿ ಕೆಲಸ ಮಾಡುವಂಥದ್ದು. ಎಲ್ಲರೂ ಕೈಯಿಂದ ಖರ್ಚು ಮಾಡಿ ಕೆಲಸ ಮಾಡುವಂಥದ್ದು. ಆ ರೀತಿ ಸೇವೆ ರಾಜಕೀಯ ಅಂತ ಹೇಳಿದ್ರೆ ಸೇವೆ ಎರಡೇ ಇದ್ರು ರಾಜಕೀಯದಲ್ಲಿ. ಒಂದು ಸೇವೆ, ಇನ್ನೊಂದು ಬೈಕಲ್ ಅಲ್ವಾ? ನೀವು ಸೇವೆ ಮಾಡಿದಷ್ಟು ಬೈಕಲ್ ತಗೊಳ್ತಾ ಇರ್ತೀರಿ, ಬೈಕಲ್ ತಗೊಂಡಷ್ಟು ಸೇವೆ ಮಾಡ್ತೀರಿ. ಅದೇ ಚಕ್ರ ಆಗಿ ನೀವು ಒಬ್ಬ ವ್ಯಕ್ತಿಯಾಗಿ ಬೆಳಿತೀರಿ. ಇದೇ ರಾಜಕೀಯ. ನೀವು ಸೇವೆ ಮಾಡಿದಷ್ಟು ಬರ್ತೇವೆ. 10 ದಿನಕ್ಕೆ ಸೇವೆ ಮಾಡಿ 1 ತಿಂಗಳು ಪೂರ್ತಿ ನೀರು ಬರ್ತದೆ, 2 ದಿವಸ ನೀರು ಬರ್ಲಿಲ್ಲ ಅಂತ ಮೂಟೆ ಇಂಚಿನ ಮಲ್ತೀರಿ ಅಂತ ಬರ್ನೇ ಬೈತಾರೆ. ಅದನ್ನು ಸರಿ ಮಾಡ್ಲಿಕ್ಕೆ ಹೋಗ್ತೀರಿ. ಆಗ ಅವನು ಅಲ್ಲಿ ಒಬ್ಬ ಲೀಡರ್ ಆಗ್ತಾನೆ. ಎಂಕಾರ ಸರಿ ಮಲ್ತ ಕೊರಿಯದು. ದಿಸ್ ಇಸ್ ಕಾಲ್ಡ್ ಪೊಲಿಟಿಕ್ಸ್. ಇನ್ನೊಂದು ಪೊಲಿಟಿಕ್ಸ್ ಇನ್ನೊಂದು ಕಡೆ ಬೇಗ ಕಾಲು ಎಳೆಯುವಂಥದ್ದು, ಅದು ಬೇರೆನೆ ಪೊಲಿಟಿಕ್ಸ್. ಅದಕ್ಕೆಲ್ಲ ಸರಿ ಬಂದದನ್ನೇ ಅವನು ನಾಯಕನಾಗುವುದು. ಆ ರೀತಿ ನಾವು ಕೆಲಸ ಮಾಡುವ ಅವಶ್ಯಕತೆ ಇದೆ. ಒಟ್ಟಿನಲ್ಲಿ ಇವತ್ತು ಬೆಟ್ಟಂಪಾಡಿ ಮತ್ತೆ ಇರ್ದೆ ಭಾಗಕ್ಕೆ ಇನ್ನಷ್ಟು ಅನುದಾನಗಳನ್ನು ಮುಂದಿನ ದಿವಸದಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಪೂರ್ತಿ ಅದರಲ್ಲಿ ನಿಮ್ದು 94C ಅಕ್ರಮ ಸಕ್ರಮ ಇದ್ರೆ ದಯಮಾಡಿ ಅದನ್ನು ಹೇಳಿ ಅದನ್ನು ಕೂಡ ಮಾಡಿಕೊಡುವಂತ ಕೆಲಸ. ಇನ್ನು ಮೇ ನಂತರ ಪ್ರತಿ ಗ್ರಾಮದಲ್ಲಿ ಅದನ್ನು ಮಾಡಿ ನಿಮ್ಮ ಮನೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೇವೆ. ಎಲ್ಲ 5 ಗ್ಯಾರಂಟಿಗಳು ಕೂಡ ಬಹುಶಃ ಮಹಿಳೆಯರಿಗೆ ಗಟ್ಟಿ ಮಾಡಬೇಕು. ಅಕ್ಕ ಗಟ್ಟಿ 2,000 ರೂಪಾಯಿ ಬರ್ಪಣ ಇಲ್ಲ, ಮನೆಯವರ ಒಡೆಯಮಾನ ಜೋರು ಮಾಡುದು, 2,000 ರೂಪಾಯಿ ಕೇಳುದು. ಈಗ 2,000 ರೂಪಾಯಿ ಬಂದ್ರೆ ಏನಿಲ್ಲ ಅಂತಂದ್ರೆ ನಿಮ್ಮ ಖರ್ಚಿಗೆ, ನಿಮ್ಮ ಮಗುವಿಗೆ ಮೆಡಿಸಿನ್ ಮಾಡ್ದ, ಇನ್ನೊಂದ ಗ್ಯಾಸ ಏನ ತರ್ಲಿಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸ ಆಗಿದೆ ಅಂತ ನಾನು ತಿಳ್ಕೊಂಡೆ. ಕರೆಂಟ್ ಮತ್ತೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಮನೆಯ ಶಕ್ತಿಯನ್ನು ನಿಜವಾಗ್ಲೂ, ಅದು ನಾನು ಪೊಲಿಟಿಕ್ಸ್ ಒಂದು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಅದು ಎಲ್ರಿಗೂ ಅದು ಮುಟ್ಟುವಂತ ಕೆಲಸಗಳು ಆಗಿದೆ. ನೀವು ಕೂಡ ನಮ್ಮ ಪಕ್ಷವನ್ನು, ನಮ್ಮನ್ನು ಎಲ್ಲ ಮುಂದಿನ ಚುನಾವಣೆಯಲ್ಲಿ ನೀವು ಧೈರ್ಯವಾಗಿ ಅಕ್ಕಂದಿರು ಅಣ್ಣಂದಿರು ಕೇಳ್ಬೋದು. ಅಕ್ಕ ಈರಿಗೆ 2,000 ರೂಪಾಯಿ ಬರ್ಪನು, ಗೃಹ ಜ್ಯೋತಿ ಬರ್ಪನು, ಈ ಸರ್ತಿ ಎಂಗಳಿಗೆ ಆಶೀರ್ವಾದ
ಮಲ್ಪುಲೆ ಮಲ್ಪನ ಮಾತಾಡಿ ಮೊದಲು ಹೋಗುವಾಗ ಕೇಳ್ತಾ ಇದ್ರು ಇಲ್ಲಾದ ಯಾವ ಪಕ್ಷ ಅದು ಇಷ್ಟ ಆದ್ರೂ ಮಾಡಿದ್ಯಾ? ಯಾವ ಪಕ್ಷ ಕೂಡ ಇಷ್ಟವರೆಗೆ ಒಂದು ಕೊಡುವಂತ ಕೆಲಸಗಳನ್ನು ಮಾಡಿಲ್ಲ. ಎಲ್ಲರೂ ಬಾಯಲ್ಲಿ ಮಾತಾಡಿದ ಹೊರತು ಯಾವುದನ್ನು ಕೊಡುವಂತದ್ದು ಕೆಲಸಗಳಾಗಿಲ್ಲ. ಅಭಿವೃದ್ಧಿ ಬಗ್ಗೆ ರಸ್ತೆಗಳು ಆಗ್ತಾ ಇದೆ, ಅನುದಾನಗಳು ಬರ್ತಾ ಇದೆ, ಗ್ಯಾರಂಟಿಯ ದುಡ್ಡುಗಳು ಮನೆ ಮನೆಗೆ ಮುಟ್ಟುವಂತ ಕೆಲಸಗಳಾಗ್ತದೆ. ಅದನ್ನು ಮನೆ ಮನೆಗೆ ಹೋಗಿ ಹೇಳುವಂತ ಕೆಲಸ ನಾವು ಮಾಡಿದ್ರೆ ಖಂಡಿತ ಜನ ಆಶೀರ್ವಾದ ಮಾಡ್ತಾರೆ. ಬರೀ ಧರ್ಮದ ಬಗ್ಗೆ ಮಾಡುವುದಲ್ಲ, ಧರ್ಮವನ್ನೇ ಹೇಳುವುದಲ್ಲ. ಧರ್ಮ ಅಂತ ಹೇಳಿದ್ರೆ ಬಡವನಿಗೆ ಸಹಾಯ ಮಾಡುವುದು, ಕಷ್ಟದಲ್ಲಿರುವವನ ಕಣ್ಣೀರು ಒಡೆಸುವುದೇ ನಿಜವಾದ ಧರ್ಮ ಅಂತ ನಾನು ಹೇಳ್ತಾ, ಎಲ್ಲರೂ ಮುಂದಿನ ದಿವಸಗಳಲ್ಲಿ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟಿ ಜೊತೆಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮ ಬೇಡಿಕೆಗಳನ್ನು ನಮಗೆ ಕೊಡಿ, ಆ ಮುಖಾಂತರ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವ ಮಾತನ್ನು ಹೇಳುತ್ತಾ ಪ್ರೀತಿಯಿಂದ ಸೇರಿದ ಎಲ್ಲ ನಿಮಗೆ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ನಮ್ಮ ವಿಶ್ವನಾಥ ರೈಗಳು ಮಾತಾಡ್ಲಿಕ್ಕಿದ್ರು, ಅವರು ಬೇರೆ ಬೇರೆ ಇವರಿಗೆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಲಿಕ್ಕಿರುವ ಕಾರಣ ನಾವು ಈಗ ಶಿಲಾನ್ಯಾಸವನ್ನು ಮುಗಿಸಿ ನಮ್ಮ ಕಾರ್ಯಕ್ರಮವನ್ನು ಕೊನೆಗೊಳಿಸಿ ನಿಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.